ಟಿ ಖಾದರ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾವುದೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಇವತ್ತು ನಾವು ಅವರು ಮಂತ್ರಿ ಸ್ಥಾನಕ್ಕೆ ಬಂದ ಸಂತೋಷವನ್ನು ಅಭಿಷೇಕ್ ಉಳ್ಳಾಲ್ ಇವರ ನೇತೃತ್ವದಲ್ಲಿ ಸಿಡಿಮದ್ದಿನ ಕಾರ್ಯಕ್ರಮವನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ತುಂಬ ಸಂತೋಷ ಪಡುತ್ತಿದ್ದೇನೆ. ಯಾಕಂದರೆ ನಮ್ಮದೇ ಕ್ಷೇತ್ರದ ಯು ಟಿ ಖಾದರ್ ಅವರು ಸಚಿವರಾಗಿದ್ದಾರೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗೂ ಇವತ್ತು ನಾವು ಇಲ್ಲಿ ಸಿಡಿಮದ್ದು ಒಂದು ಪ್ರದರ್ಶನ ಮಾಡುತ್ತಿದ್ದೇವೆ. ಅದು ಕೂಡ ನಮ್ಮ ಅಭಿಷೇಕ್ ಉಳ್ಳಾಲ್ ಅವರ ನೇತೃತ್ವದಲ್ಲಿ. ಈ ಶ್ರೀರಾಮ ದೇವರ ಮುಂದೆ ಒಂದು ಪ್ರಾರ್ಥನೆ ಅಂತ ಹೇಳಿದರೆ, ಅವರು ಮತ್ತೊಮ್ಮೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲ, ಮುಂದೆ ಬರುವ ದಿವಸಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಹೊರಬರಬೇಕು ಅಂತ ಹೇಳುವಂಥ ಒಂದು ಆಶಯ ನಮ್ಮೆಲ್ಲರೂ ಕೂಡ ಹೇಳುವಂಥ ಒಂದು ಅವಕಾಶಕ್ಕೆ ಹೊಂದಿಸಿದ್ದೇನೆ. ಧನ್ಯವಾದಗಳು. ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾಗಿ ನಮ್ಮ ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್ ಸರ್ ಅವರು ಮಂತ್ರಿ ಸ್ಥಾನ ಆಗಿ ಆಯ್ಕೆಯಾಗಿದ್ದಾರೆ. ನಮಗೆಲ್ಲ ಸಂತೋಷ ಪಡುವಂತಹ ವಿಷಯ. ಸತತವಾಗಿ ಶ್ರೀರಾಮ ಭಜನಾ ಮಂದಿರದೊಂದಿಗೆ ಅವರ ನಂಟು ಯಾವತ್ತೂ ನಮ್ಮ ಜೊತೆ ಇರ್ತದೆ. ಹಾಗೆ ಇವತ್ತು ನಾವು ಅವರು ಮಂತ್ರಿ ಸ್ಥಾನಕ್ಕೆ ಬಂದ ಸಂತೋಷವನ್ನು ಅಭಿಷೇಕ್ ಉಳ್ಳಾಲ್ ಇವರ ನೇತೃತ್ವದಲ್ಲಿ ಸಿಡಿಮದ್ದಿನ ಕಾರ್ಯಕ್ರಮವನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ. ಇನ್ನಷ್ಟು ಅವರಿಗೆ ಶ್ರೀರಾಮ ದೇವರು ಉನ್ನತ ಸ್ಥಾನವನ್ನು ಸಿಕ್ಕಿ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಿ ಇನ್ನಷ್ಟು ಹೆಸರು ಗಳಿಸಲಿ ಅಂತೇಳಿ ನಾವು ಮಂದಿರದ ಪರವಾಗಿ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಶ್ರೀರಾಮ ಫ್ರೆಂಡ್ ಸರ್ಕಲ್ ಭಜನಾ ಮಂದಿರ ಕೊಲ್ಯ ಇದರ ಅಧ್ಯಕ್ಷರಾದ ನಾನು ಇವತ್ತು ತುಂಬ ಸಂತೋಷ ಪಡುತ್ತಿದ್ದೇನೆ. ಯಾಕಂದರೆ ನಮ್ಮದೇ ಕ್ಷೇತ್ರದ ಯು ಟಿ ಖಾದರ್ ಅವರು ಸಚಿವರಾಗಿದ್ದಾರೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗೂ ಇವತ್ತು ನಾವು ಇಲ್ಲಿ ಸಿಡಿಮದ್ದು ಒಂದು ಪ್ರದರ್ಶನ ಮಾಡುತ್ತಿದ್ದೇವೆ. ಅದು ಕೂಡ ನಮ್ಮ ಅಭಿಷೇಕ್ ಉಳ್ಳಾಲ್ ಅವರ ನೇತೃತ್ವದಲ್ಲಿ. ಇಂದು ನಾವು ಅಭಿಷೇಕ್ ಉಳ್ಳಾಲ್ ಅವರ ನೇತೃತ್ವದಲ್ಲಿ ನಮ್ಮ ಗ್ರೌಂಡ್ ಮತ್ತು ನಮ್ಮ ಸಂಘಟನೆಯು ತುಂಬ ಸಂತೋಷ ಪಡ್ತಿದ್ದೇವೆ. ಯಾಕಂದರೆ ನಮ್ಮದೇ ಕ್ಷೇತ್ರದ ಯು ಟಿ ಖಾದರ್ ಅವರು ಸಚಿವರಾಗಿರ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ. ಆದ್ದರಿಂದಾಗಿ ನಾವು ಇವತ್ತು ಸಂಭ್ರಮಿಸುತ್ತಿದ್ದೇವೆ. ಇವತ್ತು ಸಿಡಿಮದ್ದು ಪ್ರದರ್ಶನವನ್ನು ಮಾಡ್ತಿದ್ದೇವೆ. ಶ್ರೀರಾಮ ಭಜನಾ ಮಂದಿರ ಮತ್ತು ಶ್ರೀರಾಮ ಫ್ರೆಂಡ್ ಸರ್ಕಲ್ ಹಾಗೂ ಮಹಿಳಾ ಮಂಡಳಿ ವತಿಯಿಂದ ಇವತ್ತು ವಿಶೇಷವಾಗಿ ಧನ್ಯವಾದ ದೇವರಿಗೆ ಸಮರ್ಪಿಸಿದ್ದೇವೆ. ಯಾಕೆಂತ ಹೇಳಿದರೆ, ನಮ್ಮೆಲ್ಲ ನೆಚ್ಚಿನ ಡಿ ಕೆ ಶಿವಕುಮಾರ್ ಅವರಿತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಯು ಟಿ ಖಾದರ್ ಅವರು ನಿರಂತರವಾಗಿ ನಮ್ಮ ಶ್ರೀರಾಮ ಭಜನಾ ಮಂದಿರ ಆಗಿರ್ಬೋದು, ಶ್ರೀರಾಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಶ್ರೀರಾಮ ಮಹಿಳಾ ಮಂಡಳಿ ಆಗಿರ್ಬೋದು, ನಿರಂತರವಾಗಿ ಅವರ ಸೇವೆ ಮತ್ತು ಸಹಕಾರ ನಮ್ಮಲ್ಲಿ ಯಾವತ್ತೂ ಇದೆ. ಅಂಥ ಒಂದು ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಬಹುಶಃ ನಾವೆಲ್ಲರೂ ಇವತ್ತು ಸೇರಿ ಪ್ರಾರ್ಥನೆ ಮಾಡಿದ್ವಿ ಅಂತ ಹೇಳಿದರೆ, ಉತ್ತಮ ಇರುವಂಥ ಒಂದು ಪೋರ್ಟ್ಫೋಲಿಯೋ ದೊರಕಬೇಕು. ಆ ಮುಖಾಂತರವಾಗಿ ಇವತ್ತಿನವರೆಗೆ ಯಾವ ರೀತಿಯಲ್ಲಿ ಒಂದು ಶಾಶ್ವತವಾಗಿ ಅವರು ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ಈ ಶ್ರೀರಾಮ ಮಂದಿರಕ್ಕೆ. ಇನ್ನು ಮುಂದೆ ಕೊಡೋಕ್ಕೂ ಉತ್ತರವಾಗಿ ಶಾಶ್ವತ ಕೊಡಬೇಕು, ಸೇವೆಯನ್ನು ಕೊಡಬೇಕು. ಆ ಮುಖಾಂತರವಾಗಿ ಇವತ್ತು ಕೊನೆಯ ಪ್ರಸಾದದಲ್ಲಿ ನಾವೆಲ್ಲ ಅಣ್ಣ ತಮ್ಮ ಒಂದಾಗಿ ವ್ಯತ್ಯಯ ಮಾಡೋದು ಅಂತ ಹೇಳಿದರೆ, ಬಹುಶಃ ಯು ಟಿ ಖಾದರ್ ಅವರು ರಾಜ್ಯದ ಹಾಗೂ ಜಿಲ್ಲೆಯನ್ನು ಬಿಟ್ಟು ರಾಜ್ಯದ ಸ್ಪೀಕರ್ ಆಗಿದ್ದುಕೊಂಡು ಇವತ್ತು ಅತ್ಯುತ್ತಮ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ ಸಚಿವ ಸಂದರ್ಭ ಬಂದಿದೆ. ಇವತ್ತು ರಾಜ್ಯದ ಸಚಿವರಾಗಿ ಮೂಡಿ ಬರ್ತಿದ್ದಾರೆ. ಆ ಪ್ರಯುಕ್ತವಾಗಿ ನಾನು ತಮ್ಮ ಮುಖಾಂತರವಾಗಿ ನಮ್ಮ ರಾಜ್ಯದ ಎಲ್ಲ ಮುಖ್ಯಮಂತ್ರಿ ಬೇಡಿಕೆಯನ್ನು ಇಡುವುದು ಅಂತ ಹೇಳಿದರೆ, ಯು ಟಿ ಖಾದರ್ ಅವರು ಮುಂದೆ ಬರುವಂಥ ದಿನಗಳಲ್ಲಿ ಇವತ್ತು ಡೆಪ್ಯೂಟಿ ಸಿಎಂ ಆಗಬೇಕು. ಆ ಮುಖಾಂತರವಾಗಿ ನಮ್ಮ ಪರಿಸರ ಹಾಗೂ ನಮ್ಮ ಕ್ಷೇತ್ರ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತರವನ್ನು ಮಾಡುವಂಥ ಕೆಲಸಗಳು ಕೆಲವಾರು ಬಾಕಿ ಇದೆ. ಇವತ್ತು ಬಹುಶಃ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದರೆ
ಅವರು ಮೂಡಿ ಬಂದ ಸಂದರ್ಭದಲ್ಲಿ ಇವತ್ತು ಯಾವುದೇ ಜಾತಿ ಭೇದ ಮತ ಇಲ್ಲದೆ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಇವತ್ತು ನಮ್ಮ ಒಂದು ಗೂಡಿಸಿ ಹೋಗುವಂಥ ನಾಯಕತ್ವ ಗುಣ ಯಾವುದು ಅರ್ಥ ಇದೆಯಾ, ಇವತ್ತು ಬಹುಶಃ ಅವರನ್ನು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಅವರಿಗೆ ಅರ್ಹತೆ ಇದೆ ಅಂತ ಹೇಳುವ ಮುಖಾಂತರವಾಗಿ ಇವತ್ತು ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿಯಾಗಿ ಈ ಶ್ರೀರಾಮ ದೇವರ ಮುಂದೆ ಒಂದು ಪ್ರಾರ್ಥನೆ ಅಂತ ಹೇಳಿದರೆ, ಅವರು ಮತ್ತೊಮ್ಮೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲ, ಮುಂದೆ ಬರುವ ದಿವಸಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಹೊರ ಬರಬೇಕು ಅಂತ ಹೇಳುವಂಥ ಒಂದು ಆಶಯ ನಮ್ಮೆಲ್ಲರೂ ಕೂಡ ಹೇಳುವಂಥ ಒಂದು ಅವಕಾಶಕ್ಕೆ ವಂದಿಸಿದ್ದೇನೆ. ಧನ್ಯವಾದಗಳು.